ದೇಶದ ಆರ್ಥಿಕ ವ್ಯವಸ್ಥೆಗೆ ಕರಾವಳಿ ಜಿಲ್ಲೆ ಬ್ಯಾಂಕುಗಳ ಮತ್ತು ಸಹಕಾರಿಗಳ ತವರೂರು. ಇಂದು ಕೆನರಾ ಬ್ಯಾಂಕ್ನೊಂದಿಗೆ ವಿಲೀನಗೊಂಡ ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪಕರಲ್ಲಿ ಓರ್ವರಾದ ಮಣಿಪಾಲದ ಟಿಎಂಎ ಪೈ ಅವರು ಜನಸಾಮಾನ್ಯರು ನಿತ್ಯ ಹಣವನ್ನ ಬ್ಯಾಂಕ್ನ ದಾಖಲೀಕರಣದೊಂದಿಗೆ ಉಳಿತಾಯವನ್ನ ಕಲಿಸಿದ ಪಿಗ್ಮಿ ಹಣ ಬ್ಯಾಂಕಿನ ಪ್ರಗತಿಯೊಂದಿಗೆ ಹಲವಾರು ಜನರಿಗೆ ಬದುಕು ಕೊಟ್ಟಿದೆ. ಬ್ರಹ್ಮಾವರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕಳೆದ 47 ವರ್ಷದಿಂದ ಪಿಗ್ಮಿ ಹಣವನ್ನು ಸಂಗ್ರಹಿಸಿ ನೆಮ್ಮದಿಯ ಪ್ರಾಮಾಣಿಕ ಬದುಕನ್ನು ಕಟ್ಟಿಕೊಂಡು ಸಂತೃಪ್ತ ಜೀವನ ಕಂಡುಕೊಂಡ ಬ್ರಹ್ಮಾವರದ 64 ವರ್ಷದ ಶಿವರಾಮ್ ಅಡಿಗರು ಇಂದಿಗೂ ಕೂಡ 47 ವರ್ಷದ ಹಿಂದೆ ಕೊಂಡುಕೊಂಡಂತಹ ಹರ್ಕ್ಯುಲಸ್ ಸೈಕಲ್ನಲ್ಲಿ ಪ್ರತಿದಿನ 16 ಕಿಲೋಮೀಟರ್ ಸಂಚರಿಸಿ ಪಿಗ್ಮಿ ಹಣವನ್ನು ಸಂಗ್ರಹಿಸಿ ಆರ್ಥಿಕ ಸಂಸ್ಥೆಗೆ ನೀಡುವ ದಿನಚರಿಯನ್ನ ಮಾಡಿಕೊಂಡಿದ್ದಾರೆ. ಬ್ರಹ್ಮಾವರ ಸಹಕಾರಿಯ ಅಂದಿನ ಅಧ್ಯಕ್ಷ ರಾಮಣ್ಣ ಅಡಿಗರು ಶಿವರಾಮ್ ಅಡಿಗರಿಗೆ ಪಿಗ್ಮಿ ಸಂಗ್ರಹಕ್ಕೆ ಅವಕಾಶವನ್ನ ನೀಡಿದ್ರು. ಹಿಂದಿನಿಂದಲೂ ಇವರದ್ದೇ ವಿಶ್ವಾಸದ ಜನರಿಂದ ಪ್ರತಿ ತಿಂಗಳು 15 ಲಕ್ಷದಷ್ಟು ಹಣ ಸಂಗ್ರಹವನ್ನ ಮಾಡುತ್ತಿದ್ದು, ಇಂದು ಹಲವಾರು ಸಹಕಾರಿ ಸೌಹಾರ್ದ ಬ್ಯಾಂಕ್ಗಳು ಸ್ಪರ್ಧೆಯ ನಡುವೆ 10 ಲಕ್ಷದಷ್ಟು ಸಂಗ್ರಹ ಮಾಡಿ ಸಂಘಕ್ಕೆ ಆರ್ಥಿಕ ಶಕ್ತಿ ತುಂಬುತ್ತಿರುವ ಇಂಥವರನ್ನ ಆರ್ಥಿಕ ಸಂಸ್ಥೆಗಳು ಸಾರ್ವಜನಿಕರು ಗುರುತಿಸಿ ಗೌರವಿಸುವ ಕಾರ್ಯ ನಡೆದಲ್ಲಿ ಶ್ರಮಶಕ್ತಿಯಿಂದ ದುಡಿಯುವ ವರ್ಗಕ್ಕೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.